ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 12ನೇ ಅಧ್ಯಾಯ ಶ್ಲೋಕ 29. ತ್ವಂ ಅಧರ್ಮೇ ಕೃತಮತಿಂ ವಿಲೋಕ್ಯ ಪಿತರಂ ಸುತ ಮರೀಚಿ ಮುಖ್ಯ ಮುನಯ ವಿಶ್ರಂಭಾತ್ ಪ್ರತ್ಯಬೋಧಯನ್. ಅನುವಾದ ಮತ್ತು ಭಾಗವತ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಶ್ರೀಲ ಪ್ರಭುಪಾದ್ ಕಿ ಜೈ. ಹೀಗೆ ತಮ್ಮ ತಂದೆಯು ಒಂದು ಅನೈತಿಕ ಕಾರ್ಯದಲ್ಲಿ ಮೋಹಗೊಂಡುದನ್ನು ಕಂಡು ಮರೀಚಿಯ ಮುಖಂಡತ್ವದಲ್ಲಿ ಬ್ರಹ್ಮನ ಎಲ್ಲ ಋಷಿಪುತ್ರರು ಗೌರವಪೂರ್ವವಾಗಿ ಈ ರೀತಿಯಾಗಿ ಹೇಳಿದರು. ಎಸ್, ಈಗ ಬ್ರಹ್ಮನ ಮಕ್ಕಳು ಹೇಳುವಂಥದ್ದು ಬ್ರಹ್ಮ ಮಾಡಿದ್ದು ಸರಿಯಲ್ಲ ಅಂತ. ಬ್ರಹ್ಮನ ಮಗಳ ಹಿಂದೆ ಹೋಗುವಂಥದ್ದು. ಹಾಗಾಗಿ ಈಗೆಲ್ಲ ಮಕ್ಕಳು ಋಷಿಪುತ್ರರು ಎಂತ ಹೇಳ್ತಾರೆ, ಇದು ಸರಿಯಲ್ಲ ಅಂತ. ಈಗ ಭಾವಾರ್ಥ ನೋಡುವ. ಮರೀಚಿ ಅಂತ ಮುನಿಗಳು ತಮ್ಮ ಸರ್ವಶ್ರೇಷ್ಠ ತಂದೆಯ ಕಾರ್ಯಗಳ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ಸಲ್ಲಿಸುವುದರಲ್ಲಿ ತಪ್ಪೇನೂ ಇಲ್ಲ ನೋಡಿ. ತಪ್ಪೇನು ಇಲ್ಲ ಅಂತೆ. ಈಗ ಹೇಗಂದ್ರೆ ಚಾಣಕ್ಯ ಪಂಡಿತ್ ಹೇಳುವಂಥದ್ದು ಎಂತ, ಒಂದು ನಿಮಿಷ. ಎಸ್, 4 ಶತ್ರುಗಳಿದ್ದಾರೆ ಅಂದ್ರೆ ಮನೆಯಲ್ಲಿ. ಋಣಕರ್ತ ಪಿತಾ ಶತ್ರು, ಮಾತಾ ಚ ವ್ಯಭಿಚಾರಿಣಿ, ಭಾರ್ಯ ರೂಪವತಿ ಶತ್ರು, ಪುತ್ರ ಶತ್ರು, ಅಪಂಡಿತ. ಹೇಗೆ ಅಂದ್ರೆ 4 ರೀತಿಯ ಶತ್ರು ಮನೆಯಲ್ಲಿ. ಫಸ್ಟಿಗೆ ತಂದೆ ತುಂಬಾ ಸಾಲ ಮಾಡಿ ಸತ್ರೆ ಅವ ಶತ್ರು ಅಂತೆ, ಮಗ ತೀರಿಸ್ಬೇಕು ಅದನ್ನು. ಎರಡನೇದು ತಾಯಿ ಇನ್ನೊಂದು ಮದುವೆ ಆದ್ರೆ ಶತ್ರು ಅಂತೆ. ಮತ್ತೆ 3ನೇದು ರೂಪವತಿ ಅಂದ್ರೆ ಹೆಂಡತಿ ತುಂಬಾ ಚಂದ ಇದ್ರೆ ಅವಳು ಶತ್ರು ಅಂತೆ. ಮತ್ತೆ ಲಾಸ್ಟಿಗೆ ಪುತ್ರ ಶತ್ರು ಅಪಂಡಿತ, ನಂಬರ್ 1 ರಾಸ್ಕಲ್ ಮಗ ಆದ್ರೆ ಅವ ಶತ್ರು ಅಂತೆ. ಹಾಗಾಗಿ ಇದು ಚಾಣಕ್ಯ ಪಂಡಿತ ಹೇಳುವಂಥದ್ದು 4 ರೀತಿಯ ಶತ್ರುಗಳು ಇದ್ದಾರೆ. ಹಾಗೆ ಇಲ್ಲಿ ಮರೀಚಿ ತಂದೆ ಹೇಳುವಂಥದ್ದು ತಪ್ಪೇನು ಇಲ್ಲ ಅಂತ ಹೇಳ್ತಾರೆ. ತಪ್ಪೇನು ಇಲ್ಲ, ಪ್ರತಿಭಟನೆಗಳನ್ನು ಸಲ್ಲಿಸುವುದರಲ್ಲಿ ತಪ್ಪೇನೂ ಇಲ್ಲ. ಯಾಕೆಂದ್ರೆ ತಂದೆ ತಪ್ಪು ಮಾಡಿದ್ದಾರೆ, ಬ್ರಹ್ಮ ತಪ್ಪು ಮಾಡಿದ್ದಾರೆ, ಅದಕ್ಕೆ ಹೇಳುವುದು ತಪ್ಪೇನಿಲ್ಲ. ಅವರು ತಮ್ಮ ತಂದೆ ಒಂದು ತಪ್ಪು ಮಾಡಿದನೆಂಬುದನ್ನು ಚೆನ್ನಾಗಿ ಅರಿತಿದ್ದಾರೆ, ಗೊತ್ತಿದ್ದವರೇ. ಆದರೆ ಆ ಕಾರ್ಯದಿಂದ ಯಾವುದೇ ಒಂದು ಹಿರಿಯ ಉದ್ದೇಶವಿದ್ದಿರಬೇಕು ನೋಡಿ. ಹೇಗೆಂದ್ರೆ ಮಿಸ್ಟಿಕಲ್ಲಿ ಕೂಡ ಒಳ್ಳೆಯದನ್ನು ನೋಡುವುದು, ನಾವು ಇಲ್ಲಿ ಮರೀಚಿಯಿಂದ ಕಲಿಯಬೇಕು. ತಪ್ಪು ಮಾಡಿದ್ದಾರೆ, ಆದರೆ ಆ ಕಾರ್ಯದಿಂದ ಯಾವುದೇ ಒಂದು ಹಿರಿಯ ಉದ್ದೇಶವಿದ್ದಿರಬೇಕು. ಇಲ್ಲವಾದರೆ ಅಂತ ಮಹಾ ವ್ಯಕ್ತಿಯು ಅಂತ ಒಂದು ಪ್ರಮಾದವನ್ನು ಮಾಡುತ್ತಿರಲಿಲ್ಲವೆಂದು ಅವರು ತಿಳಿದಿದ್ದರು. ಹಾಗೆ ಯಾವುದೊಂದು ಉದ್ದೇಶ ಉಂಟು, ಎಲ್ಲದರೂ ಮಾಡ್ತಾ ಇರಲಿಲ್ಲ. ಈ ರೀತಿ ತಪ್ಪು ಅಲ್ಲಿ ಕೂಡ ಒಳ್ಳೆಯದನ್ನು ಹುಡುಕುವಂಥದ್ದು, ಇದು ನಮಗೆ ತುಂಬಾ ಕಷ್ಟ. ನಮ್ಗೆ ಹೇಗಂದ್ರೆ ಸಡನ್ ಆಗಿ ನಾವು ಈ ಫಿಂಗರ್ ಅನ್ನು ಪಾಯಿಂಟ್ ಮಾಡ್ತೇವೆ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು ತಪ್ಪು ಹುಡುಕುವುದರಲ್ಲಿ ವಿಮುಖತೆ. ತಪ್ಪು ಇಮಿಡಿಯೇಟ್ ಹೇಗಂದ್ರೆ ನೋಡಿ, ಇದಕ್ಕೆ ಭಕ್ತಿ ಚಾರು ಮಹಾರಾಜ್ ಹೇಳುವಂಥದ್ದು. ಅವರು 2 ವರ್ಷ ಆಯ್ತು, ಈಸ್ ಬ್ಯಾಕ್ ಟು ಗಾಡೆಡ್, ಪ್ರಭುಪಾದ ಡಿಸೈಪಲ್, ಇವ ಸನ್ಯಾಸಿ. ಅವ್ರು ಹೇಗೆ ಅಂದ್ರೆ
ಯಾರಾದ್ರೂ ತಪ್ಪು ಮಾಡಿದರೆ ಅವರು ತುಂಬಾ ಚಂದ ರೀತಿಯಲ್ಲಿ ಅವರಿಗೆ ಹೇಳ್ತಾ ಇದ್ರು, ಮತ್ತೆ ಚಾನ್ಸ್ ಕೊಡ್ತಾ ಇದ್ರು. ಹಾಗೆ ಯಾರೇ ತಪ್ಪು ಮಾಡಿದವ ಇಮಿಡಿಯೇಟ್ ಆಗಿ ಅವರು ಎಂಥದ್ದು ಮಾತಾಡಿದ್ರೆ ಇಮಿಡಿಯೇಟ್ ಅಳುತ್ತಾ ಅಡ್ಡ ಬೀಳ್ತಾ ಇದ್ರು. ಯಾಕೆಂದ್ರೆ ತಪ್ಪು ಮಾಡೋದು ನಾವು ಹ್ಯೂಮನ್ ಟೆಂಡೆನ್ಸಿ, ತಪ್ಪು ಮಾಡೋದು ಸಹಜ. ಆದ್ರೆ ತಪ್ಪು ಮಾಡಿದ ಮೇಲೆ ಅದನ್ನು ನಾವು ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡ್ತೇವೆ. ನಮ್ದು ಗುರು ಮಹಾರಾಜ್ ಕೂಡ ಈ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್ ಅವ್ರೆಂತಂದ್ರೆ, ಒಬ್ಬ 100 ತಪ್ಪು ಮಾಡಿದ್ರೆ 99 ಬಾರಿ ಅವನಿಗೆ ಅಡ್ವೈಸ್ ಕೊಡ್ತಾರೆ. ಜಾಸ್ತಿಯಾಗಿ ಕ್ಷಮಿಸುವುದೇ ಅವರು. ಕ್ಷಮಿಸುವುದು ಭಕ್ತನ ಒಂದು ಕ್ವಾಲಿಟಿ. ಕ್ಷಮಿಸುವಂತ ತುಂಬಾ ಇದಕ್ಕೆ ತುಂಬಾ ಎಕ್ಸಾಂಪಲ್ಸ್ ಎಲ್ಲ ಉಂಟು. ಕೆಲವೆಲ್ಲ ನನಗೆ ಎಕ್ಸಾಂಪಲ್ಸ್ ಹೇಳಲಿಕ್ಕೆ ಆಗುದಿಲ್ಲ, ಅದೆಲ್ಲ ತುಂಬಾ ಸೀನಿಯರ್ ಡಿವೋಟೀಸ್ ನಾವೆಲ್ಲ. ಹಾಗಾಗಿ ಆದರೆ ಅವರು ಕ್ಷಮಿಸ್ತಾರೆ. ಹಾಗಾಗಿ ಈ ಕ್ಷಮೆ ಅನ್ನೋದು ಭಕ್ತನ ಒಂದು ಗುಣ, ಕ್ವಾಲಿಟಿ. ಇಲ್ಲಿ ಮರೀಚಿ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ತಪ್ಪು ಮಾಡಿರ್ಬೋದು, ಅದರ ಹಿಂದೆ ಒಂದು ಹಿರಿಯ ಉದ್ದೇಶವಿದ್ದಿರಬೇಕು. ಇಲ್ಲವಾದರೆ ಅಂತ ಮಹಾ ವ್ಯಕ್ತಿಯು ಅಂತ ಒಂದು ಪ್ರಮಾದವನ್ನು ಮಾಡುತ್ತಿರಲಿಲ್ಲವೆಂದು ಅವರು ತಿಳಿದಿದ್ದರು. ಮಹಿಳೆಯರೊಂದಿಗೆ ಇರುವ ತಮ್ಮ ವ್ಯವಹಾರಗಳಲ್ಲಿ ತೋರುವ ಮಾನವ ದೌರ್ಬಲ್ಯಗಳ ಬಗೆಗೆ ತನ್ನ ಅನುಚರರಿಗೆ ಎಚ್ಚರಿಕೆ ನೀಡಲು ಬ್ರಹ್ಮನು ಅಪೇಕ್ಷಿಸಿರಬಹುದು. ಹಾಗೆ ವ್ಯವಹಾರ ಹೇಗೆಂದ್ರೆ ಇದು ಎಕ್ಸಾಂಪಲ್, ಇದನ್ನು ನೋಡಿ ನಾವು ಕಲಿಬೇಕಂತೆ. ಹಾಗೆ ಆ ರೀತಿ ಮಾಡಿರಬಹುದು, ಅಪೇಕ್ಷಿಸಬಹುದು. ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿರುವವರಿಗೆ ಇದು ಯಾವಾಗಲೂ ಮಹಾ ಅಪಾಯಕಾರಿ ಆದದ್ದು. ಯಾರು ಆತ್ಮಸಾಧನೆಯಲ್ಲಿದ್ದಾರೆ ಅವರು ಈ ರೀತಿ ಮಾಡಬಾರ್ದಂತೆ. ಆದ್ದರಿಂದ ಬ್ರಹ್ಮನಂತ ಮಹಾ ವ್ಯಕ್ತಿಗಳು ತಪ್ಪು ಮಾಡಿದಾಗಲೂ ನಿರ್ಲಕ್ಷಿಸಬಾರದು. ನೋಡಿ ಹೇಗೆಂದ್ರೆ ಆ ಉನ್ನತ ಮಟ್ಟದ ಪೊಸಿಷನ್. ಯಾಕೆಂದ್ರೆ ಈಸ್ ಎ ಸೆಕೆಂಡ್ ಪರ್ಸನ್, ಕೃಷ್ಣ ಇಸ್ ದ ಫಸ್ಟ್, ಈಸ್ ಅ ಸೆಕೆಂಡ್ ಪರ್ಸನ್, ಸೆಕೆಂಡರಿ ಕ್ರಿಯೇಟರ್, ಕೃಷ್ಣ ಇಸ್ ಪ್ರೈಮರಿ ಕ್ರಿಯೇಟರ್. ಹಾಗಾಗಿ ಉನ್ನತ ಮಟ್ಟದ ಪೋಸ್ಟ್ ಅಲ್ಲಿ ಇದ್ದಾನೆ. ಹಾಗೆ ಉನ್ನತ ಮಟ್ಟದ ಪೋಸ್ಟ್ ಅಲ್ಲಿ ಇರುವಾಗ ಎಂತ ಹೇಳ್ತಾರೆ ಇಲ್ಲಿ, ಮಾಡಿದಾಗಲೂ ನಿರ್ಲಕ್ಷಿಸಬಾರದಂತೆ ತಪ್ಪು ಮಾಡಿದ. ಅವನ ಅಸಾಧಾರಣ ವರ್ತನೆಗಾಗಿ ಮರೀಚಿಯ ಮುಖಂಡದಲ್ಲಿರುವ ಮಹರ್ಷಿಗಳು ಯಾವ ರೀತಿಯ ಅಗೌರವವನ್ನು ತೋರುವಂತಿರಲಿಲ್ಲ. ಇಲ್ಲಿ ನಮಗೆ ಅಂತ ಅಗೌರವವನ್ನು ತೋರುವಂತಿರಲಿಲ್ಲ ಅಂತೆ. ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ, ಇದು ಒಮ್ಮೆ ಆಗಿದೆ, ಇದೊಂದು ಡಿವೋಟೀಸ್ ಅಲ್ಲಿ. ಹೇಗಂದ್ರೆ ಪ್ರಭುಪಾದ ಹೇಳಿದ್ರು, ಒಬ್ಬ ಸೀನಿಯರ್ ಡಿವೋಟಿ ಬಗ್ಗೆ ಒಬ್ಬ ಜೂನಿಯರ್ ಡಿವೋಟಿ ಕಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ. ಅದಕ್ಕೆ ಪ್ರಭುಪಾದ ಹತ್ರ ಬಂದು ಹೇಳಿದ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಹೂ ಆರ್ ಯು ಟು ಜಡ್ಜ್? ನೀನು ಯಾರು ಜಡ್ಜ್ ಮಾಡ್ಲಿಕ್ಕೆ? ಈಸ್ ಗುರು ಈಸ್ ದೇರ್, ಈಸ್ ಸೀನಿಯರ್ ಡಿವೋಟೀಸ್ ಆರ್ ದೇರ್, ದೇ ವಿಲ್ ರೆಕ್ಟಿಫೈ, ನಾಟ್ ಯು. ನಾವು ಕೂಡ ಇದನ್ನು ಯಾವಾಗಲೂ ತಿಳಿಬೇಕು. ಎಂತಂದ್ರೆ ಸೀನಿಯರ್ ಡಿವೋಟೀಸ್ ಬಗ್ಗೆ ನಾವು ಕಮೆಂಟ್ಸ್ ಮಾಡಬಾರ್ದಂತೆ. ಅವ್ರು ತಪ್ಪು ಮಾಡಿದ್ರು ಕೂಡ ನಾವು ಯಾರು ಇದು ಮಾಡ್ಲಿಕ್ಕೆ, ಅವ್ರದ್ದು ಸೀನಿಯರ್ಸ್ ಇದ್ದಾರೆ, ದೇ ವಿಲ್ ಹ್ಯಾಂಡಲ್. ಹಾಗೆ ಪ್ರಭುಪಾದಿಗೆ ಒಬ್ರು ಹೇಳುವಾಗ ಪ್ರಭುಪಾದ ಈ ರೀತಿ ಹೇಳಿದ್ರು. ಅದೇ ರೀತಿ ಇಲ್ಲಿ ಅಗೌರವವನ್ನು ತೋರುವಂತಿರಲಿಲ್ಲ ಅಂತೆ. ಯಾವ ರೀತಿಯ ಮರೀಚಿ, ಯಾಕಂದ್ರೆ ಮರೀಚಿ ಮಗ ಜೂನಿಯರ್, ಈಗ ಇವನ ಅಸಾಧಾರಣ ವರ್ತನೆ ಆದ್ರೂ ಕೂಡ ತೋರುವಂತಿರಲಿಲ್ಲ. ಹಾಗೆ ಭಕ್ತಿಯಲ್ಲಿ ನಾವು ತುಂಬಾ ಕಲಿಯುವಂಥದ್ದು ಉಂಟು. ಇದನ್ನು ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ಅಗೌರವವನ್ನು ತೋರುವಂತಿರಲಿಲ್ಲ. ಎಸ್, ನೆಕ್ಸ್ಟ್ ಶ್ಲೋಕ 30. ಎಸ್, ನಾ ಏತತ್ ಪೂರ್ವೈ ಕೃತಂ ತ್ವಾತ್ ಏ ನಾ ಕರಿಷ್ಯಂತಿ ಚ ಅಪರೇ ಯಾ ತ್ವಂ ದುಹಿತರಂ ಗಚ್ಚೇ ಅನಿಗೃತ್ಯ ಅಂಗಜಂ ಪ್ರಭು. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್, ಅಭಯ ಚರಣ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ತಂದೆಯ
ತಂದೆಯೇ ನೀನು ನಿನ್ನನ್ನು ಸಿಕ್ಕಿ ಬೀಳಿಸುವ ಯತ್ನದ ಈ ಕಾರ್ಯವನ್ನು ಯಾವ ಇತರ ಬ್ರಹ್ಮರು ಇನ್ನಿತರರು ನೀನು ಹಿಂದೆ ಯಾವ ಕಲ್ಪಗಳು ಮಾಡಲು ಪ್ರಯತ್ನಿಸಿರಲಿಲ್ಲ, ಮುಂದೆಯೂ ಯಾರು ಮಾಡಲು ಧೈರ್ಯ ಮಾಡಲಾರರು. ನೀನು ಬ್ರಹ್ಮಾಂಡದಲ್ಲಿಯೇ ಪರಮಜೀವಿಯಾಗಿದ್ದೀಯೆ. ಹೀಗಿರುವಾಗ ನಿನ್ನ ಮಗಳೊಂದಿಗೆ ನೀನು ಲೈಂಗಿಕ ಸಂಬಂಧವನ್ನು ಹೊಂದುವುದು ಮತ್ತು ನಿನ್ನ ಅಪೇಕ್ಷೆಯನ್ನು ನಿಯಂತ್ರಿಸುತ್ತಿರುವುದು ಹೇಗೆ ಸಾಧ್ಯವಾಯಿತು? ನೋಡಿ, ಇಲ್ಲಿ ಎಂತ ಹೇಳ್ತಿದ್ದಾರೆ, ಮರೀಚಿ ಅಂತ ಹೇಳ್ತಾನೆ. ಮರೀಚಿ ಹೇಳುವಂಥದ್ದು ಇದು ಬೇರೆ ಯಾರು ಬ್ರಹ್ಮನು ಇದನ್ನು ಅಟೆಂಪ್ಟ್ ಮಾಡಲಿಲ್ಲ ಅಂತೆ. ಯಾಕೆ? ಬೇರೆ ಯಾವ ಕಲ್ಪದಲ್ಲಿ ಕೂಡ ಆಗಲಿಲ್ಲ, ಯಾರು ಕೂಡ ಇದನ್ನು ಮಾಡಲಿಕ್ಕೆ ಹೋಗುದಿಲ್ಲ. ನೀನು ಏಕೆ ಈ ರೀತಿ ನಿನ್ನ ಮಗಳ ಹಿಂದೆ ನೀನು ಸಿಕ್ಕಿ ಬಿದ್ದೆ? ಹೇಗೆ ಬಿದ್ದೆ? ಈಗ ನೋಡಿ, ತುಂಬಾ ಬ್ರಹ್ಮ ಇದೆ. ಬ್ರಹ್ಮ ಅಂದ್ರೆ ಇಟ್ ಇಸ್ ಅವನ್ನ ಪೋಸ್ಟ್. ಬ್ರಹ್ಮ ಆ ಹುದ್ದೆಗೆ ಇಡು. ಹಾಗಾಗಿ ತುಂಬಾ ಬ್ರಹ್ಮಾಂಡಗಳುಂಟು, ತುಂಬಾ ಬ್ರಹ್ಮರು ಇದ್ದಾರೆ. ಎಸ್, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಬ್ರಹ್ಮ ಪದವಿಯು ಬ್ರಹ್ಮಾಂಡದಲ್ಲಿಯೇ ಸರ್ವಶ್ರೇಷ್ಠ ಪದವಿಯಾಗಿದೆ. ದೊಡ್ಡದು ಪೋಸ್ಟ್, ಅದು ಪದವಿ. ನಾವು ಯಾಕೆಂದ್ರೆ ಕೆಲವು ಸತಿ ಸರಿಯಾದ ಬ್ರಹ್ಮ ಇಲ್ಲದಿದ್ದರೆ ಕೃಷ್ಣನೇ ಇನ್ಕಾರ್ನೇಷನ್ ತೆಗೊಳ್ತಾನಂತೆ ಬ್ರಹ್ಮನಾಗಿ. ಹಾಗಾಗಿ ಮಾಮೂಲಿ ಪೋಸ್ಟ್ ಅಲ್ಲ, ದೊಡ್ಡ ಪೋಸ್ಟ್ ಅದು. ನಾವು ನೆಲೆಸಿರುವ ಬ್ರಹ್ಮಾಂಡ ಒಂದಲ್ಲದೆ ಅನೇಕ ಬ್ರಹ್ಮಾಂಡಗಳು, ಹಲವು ಬ್ರಹ್ಮರು ಇರುವಂತೆ ತೋರುತ್ತದೆ. ಹೇಗೆಂದ್ರೆ ಇದಕ್ಕೆ ಉದಾಹರಣೆ, ಒಮ್ಮೆ ಎಂತಾಯ್ತಂದ್ರೆ ಬ್ರಹ್ಮ ಹೋಗುವಂಥದ್ದು ಕೃಷ್ಣನನ್ನು ಭೇಟಿಯಾಗಲಿಕ್ಕೆ. ಆಗ ಅಲ್ಲಿ ಎಂತ ಆಗ್ತದೆ ಅಂದ್ರೆ ದ್ವಾರಪಾಲಕರು ಇರ್ತಾರೆ. ಸುಲಭದಲ್ಲಿ ಎಂಟ್ರಿ ಇಲ್ಲ ಕೃಷ್ಣನ ಹತ್ರ ಹೋಗ್ಲಿಕ್ಕೆ, ಆಕ್ಸೆಸ್ ಇಲ್ಲ. ಹಾಗೆ ಬ್ರಹ್ಮ ಹೋಗುವಾಗ ನಿಲ್ಲಿಸ್ತಾನೆ ಇವರು ದ್ವಾರಪಾಲಕರು. ನೋಡಿ, ನಮಗೆ ಕೂಡ ಸಿಟ್ಟು ಬರ್ತದೆ ಕೆಲವೊಮ್ಮೆ. ನಾನು ದೊಡ್ಡ ಡಿವೋಟಿನ, ಯಾಕೆ ನಾನು ನಿಲ್ಲಿಸುವಂಥದ್ದು? ಈ ರೀತಿ ಎಲ್ಲ ಬರ್ತದೆ. ಇದು ನಾನೊಂದು ಕಲ್ತದ್ದು ಏನಂದ್ರೆ, ಈಸ್ ಗ್ರೇಸ್ ಪಂಚಗಾಂಗ್ರಿ ಪ್ರಭು ಮತ್ತೆ ಜನನಿವಾಸ್ ಪ್ರಭು, ಅವರು ಪ್ರಭುಪಾದ ಡಿಸೈಪಲ್. ಅವರು ಸನ್ಯಾಸ ತಗೊಳ್ಳಿಲ್ಲ, ದೇ ಆರ್ ಬ್ರಹ್ಮಚಾರಿ. ಲಾಸ್ಟ್ 1.5 ವರ್ಷ ಹಿಂದೆ ಪಂಚಗಾಂಗ್ರಿ ಪ್ರಭು ಅವರು ದೇಹ ತ್ಯಾಗ ಮಾಡಿದ್ದಾರೆ. ಇಬ್ಬರು ಟ್ವಿನ್ಸ್. ಹಾಗಾಗಿ ಇಬ್ಬರು ದೇ ಆರ್ 78 years. ಒಂದು ನಿಮಿಷ, ಅವ್ರದ್ದು ಏಜ್ 1944, 79 years. ಹಾಗೆ ನೋಡಿ ಎಷ್ಟು ಹಂಬಲ್ ಅಂದ್ರೆ, ಅವರು ಪ್ರಭುಪಾದ ಅವರನ್ನು 1971 ಅಲ್ಲಿ ಮಾಯಾಪುರಿಗೆ ಕಳಿಸಿದ್ದು. ಇಬ್ಬರು ಕೂಡ ಪೂಜಾರೀಸ್. ಆಲ್ಮೋಸ್ಟ್ ಈಗ 53 years ಇಂದ ಪೂಜೆ ಮಾಡ್ತಿದ್ದಾರೆ ಅವರು. ಪ್ರಭುಪಾದ ಯಾವ ಸರ್ವಿಸ್ ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ. ಹಾಗೆ ಇದು ನಾನು ನೋಡಿದ ವಿಷಯ. ನಾನು ಕಳೆದ 9 ವರ್ಷ ಪರಿಕ್ರಮ ಹೋಗ್ತೇನೆ. ಪರಿಕ್ರಮದಲ್ಲಿ ಎಂತ ಅಂದ್ರೆ, ಪ್ರಭುಪಾದ ಡಿಸೈಪಲ್ಸ್ ಮತ್ತೆ ಸನ್ಯಾಸಿಗಳಿಗೆ ಅಲ್ಲೇ ಇನ್ನೊಂದು ಕಡೆ ಅಲ್ಲಿ ಬಡಿಸ್ತಾರೆ, ನಮ್ಮೊಟ್ಟಿಗೆ ತಿನ್ನುವುದಲ್ಲ. ಆದ್ರೆ ಇವರಿಬ್ಬರು ಈ ಜಾನು ದ್ವೀಪಲ್ಲಿ ಪ್ರಸಾದ ಮಾಡುವಾಗ ನಮ್ಮೊಟ್ಟಿಗೆ ಬಂದು ಕೂತ್ಕೊಳ್ತಾರೆ. ಅಂದ್ರೆ ಇದು ಹ್ಯೂಮಿಲಿಟಿ, ನಮ್ರತೆ. ನಾವೆಂತ ಅಂದ್ರೆ ಆ ಸ್ಟೇಜಿಗೆ ಬಂದ ಮೇಲೆ ಅವರೊಟ್ಟಿಗೆ ನಾನು ಎಂತ ಕೂತ್ಕೊಳ್ಳೋದು, ನಾವಲ್ಲಿ ಪ್ರಭುಪಾದ ಡಿಸೈಪಲ್, ನಾನು ಅಲ್ಲಿಯೇ ಕೂತ್ಕೊಳ್ತೇನೆ. ಈ ರೀತಿ ನಮ್ಗೆ ಬರ್ಬೋದು. ಆದ್ರೆ ನೋಡಿ, ನಮ್ರತೆ ನೋಡಿ, ಎಷ್ಟು ದೊಡ್ಡ ನಮ್ರತೆ. ಹಾಗಾಗಿ ಇದೆಲ್ಲ ನಾವು ಕಲಿಯುವಂಥದ್ದು. ಇದೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಕಲಿಯುವಂಥದ್ದು ಉಂಟು, ತುಂಬಾ ಉಂಟು. ಆದ್ರೆ ನಮ್ಗೆ ಭಕ್ತಿ ಮಾಡ್ತಾ 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 ಅಹಂಕಾರ ಬರ್ತದೆ. ಅಹಂಕಾರ ಒಳ್ಳೇದಲ್ಲ. ನಮ್ರರಾಗ್ಬೇಕಿದ್ರೆ ನಾವೆಂತ ಮಾಡ್ಬೇಕು? ನಾವು ಹಂಬಲಾಗಿ ಸೇವೆ ಮಾಡ್ಬೇಕು. ಹಂಬಲಾಗಿ ಸೇವೆ ಮಾಡಿದ್ರೆ ನಮ್ರತೆ ಬರ್ತದೆ. ಎಸ್, ಹಾಗಾಗಿ ಇದು ಬ್ರಹ್ಮ ಹೋಗುವಂಥದ್ದು. ಹೋಗುವಾಗ ಎಂತ ಆಗ್ತದೆ ಅಂದ್ರೆ, ದ್ವಾರಪಾಲಕ ನಿಲ್ಲಿಸ್ತಾರೆ. ಯಾರು ಕೇಳ್ತಾರೆ? ನಾನು 4 ತಲೆಯ ಬ್ರಹ್ಮ. ನಮ್ಮ ಬ್ರಹ್ಮನಿಗೆ 4 ತಲೆ. ಬ್ರಹ್ಮ ಬೋಲೆ ಚತುರ್ಮುಖೆ, ಕೃಷ್ಣ ಕೃಷ್ಣ ಹಾರೆ ಹಾರೆ, ಮಹಾದೇವ ಪಂಚಮುಖ, ರಾಮ ರಾಮ ಹಾರೆ ಹಾರೆ. 4-headed ಬ್ರಹ್ಮ. ಅದಕ್ಕೆ ಕೃಷ್ಣನಿಗೆ ಒಳಗೆ ಗೊತ್ತಾಗ್ತದೆ, ಕೃಷ್ಣ ಬ್ರಹ್ಮನ ಹೃದಯದಲ್ಲಿ ಕೂಡ ಇದ್ದಾನೆ, ಎಲ್ಲರ ಹೃದಯದಲ್ಲಿ ಇದ್ದಾನೆ. ಇಮಿಡಿಯೇಟ್ ಎಂತ ಮಾಡ್ತಾನೆ ಅಂದ್ರೆ, ತುಂಬಾ ಬ್ರಹ್ಮಾಂಡ ಉಂಟು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ, ಎಲ್ಲ ಬ್ರಹ್ಮಾಂಡದ ಬ್ರಹ್ಮರನ್ನು ಅಲ್ಲಿಗೆ ತರಿಸ್ತಾನೆ. ಇದು 4 ತಲೆ ಬ್ರಹ್ಮ, ಕೆಲವು ಕಡೆ 10 ತಲೆ ಬ್ರಹ್ಮ, 20, 25, 100, 50, 1,000, 10,000, 1,00,000, 10,00,000, ಈ ರೀತಿ ಬೇರೆ ಬೇರೆ ಬ್ರಹ್ಮಗಳು ಎಲ್ಲ ಅಲ್ಲಿಗೆ ಬರ್ತಾರೆ. ಮತ್ತೆ ಕೃಷ್ಣ ದ್ವಾರಪಾಲಕರು ಹೇಳ್ತಾನೆ, ಅವನನ್ನು ಬಿಡುವ ಅಂತ. ಮತ್ತೆ ಬ್ರಹ್ಮ ಬರ್ತಾನೆ. ಬ್ರಹ್ಮ ತುಂಬಾ ಇಂಟೆಲಿಜೆಂಟ್. ಯಾಕೆಂದ್ರೆ ನೋಡಿ, ನಾವು ತಪ್ಪು ಮಾಡ್ತೇವೆ, ನಮ್ಗೆ ಗೊತ್ತೇ ಆಗುವುದಿಲ್ಲ. ಪ್ರಭುಪಾದ ಹೇಳುವಂಥದ್ದು, ಈ ಕಪ್ಪೆ
ಕಪ್ಪೆಯನ್ನು ಎಂತಂದ್ರೆ ಬಿಸಿ ನೀರಲ್ಲಿ ಬಾಯ್ಲ್ ಮಾಡುವಂಥದ್ದು, ಅದಕ್ಕೆ ಗೊತ್ತೇ ಆಗುದಿಲ್ಲ ಅದು ಸಾಯುವಂಥದ್ದು. ಅದೇ ಇದು ನಾವು ಕೂಡ ನಾವು ತಪ್ಪು ಮಾಡಿದ ನಮ್ಗೆ ಗೊತ್ತೇ ಆಗುದಿಲ್ಲ, ನಾವು ಸರಿ ಅಂತವೇ ಭಾವಿಸುವಂಥದ್ದು. ಇದು ನಮ್ಮ ದೊಡ್ಡ ಎಂತ ಹೇಳುವಂಥದ್ದು ಕೊರತೆ. ಬದ್ಧ ಜೀವಿಗಳು ಎನಿಸೋದು ನಾನು ಸರಿಯೇ ಅಂತ ಎನಿಸುವಂಥದ್ದು. ಹಾಗೆ ಆದ್ರೆ ಬ್ರಹ್ಮ ಹಾಗೆ ಅಲ್ಲ, ತುಂಬಾ ಇಂಟೆಲಿಜೆಂಟ್. ಇಮಿಡಿಯೇಟ್ ಎಲ್ಲ ಬ್ರಹ್ಮ ನೋಡ್ತಾನೆ, ಅವನಿಗೆ ಗೊತ್ತಾಗ್ತದೆ ನಾನು ತಪ್ಪು ಮಾಡಿದ್ದೇನೆ ಅಂತ. ಇಮಿಡಿಯೇಟ್ ಅಡ್ಡ ಬೀಳ್ತಾನೆ, ಶಾಸ್ತ್ರಾಂಗ ಹೇಳ್ತಾನೆ, ಕೃಷ್ಣ ನನ್ನಿಂದ ತಪ್ಪಾಯಿತು, ನನಗೆ ಅಹಂಕಾರ ಇತ್ತು, ನಾನೇ ದೊಡ್ಡ ಬ್ರಹ್ಮ ಅಂತ. ಹಾಗಾಗಿ ನಾವು ಕೂಡ ಹಾಗೆ ಅಹಂಕಾರ ಬರಬಾರ್ದು. ಅಹಂಕಾರ ಮತ ಹೊಯ್ಯ ನಿತಾಯಿ ಪಾದ ಪಶರಿಯ, ಅಹಂಕಾರ ಮತ ಹೊಯ್ಯ ನಿತಾಯಿ ಪಾದ ಪಶರಿಯ, ಜಯ ಚಾಯ ಜಗತ್ ಜುರಾಯ್. ಹಾಗಾಗಿ ಅಹಂಕಾರ ಆಗ್ಬಾರ್ದಂದ್ರೆ ನಿತಾಯಿ ನಿತ್ಯಾನಂದ ಪ್ರಭು ಇದು ಪಾದಕ್ಕೆ ಅಡ್ಡ ಬೀಳ್ಬೇಕಂತ ಅಹಂಕಾರ ಬಂದಾಗ. ಹಾಗೆ ಅಹಂಕಾರ ಬರ್ತದೆ, ಯಾಕಂದ್ರೆ ನಾವು ಭೌತಿಕ ಲೋಕದಲ್ಲಿದ್ದೇವೆ, ಇದು ನಮಗೆ ಬರ್ತಾ ಇರ್ತದೆ. ಯಾಕಂದ್ರೆ ಬ್ರಹ್ಮನಿಗೆ ಕೂಡ ಬಂತು ನೋಡಿ. ಹಾಗೆ ಬ್ರಹ್ಮನ ನಾವು ಕಂಪೇರ್ ಮಾಡ್ಲಿಕ್ಕಿಲ್ಲ, ಅನುಕರಣೆ ಮಾಡ್ಲಿಕ್ಕಿಲ್ಲ. ಅವನಿಗೆ ಇಮಿಡಿಯೇಟ್ ಬಂತು, ಆದ್ರೆ ಅವನಿಗೆ ಇಮಿಡಿಯೇಟ್ ಗೊತ್ತಾಯ್ತು ಅವ ತಪ್ಪು ಮಾಡಿದ್ದು. ಹಾಗೆ ಇಲ್ಲಿ ತುಂಬಾ ಬ್ರಹ್ಮಾಂಡಗಳುಂಟು. ನಾವು ನೆಲೆಸಿರುವ ಬ್ರಹ್ಮಾಂಡ ಒಂದಲ್ಲದೆ ಅನೇಕ ಬ್ರಹ್ಮಾಂಡಗಳು, ಹಲವು ಬ್ರಹ್ಮರು ಇರುವಂತೆ ತೋರುತ್ತದೆ. ಈ ಪದವಿಯಲ್ಲಿ ಇರುವವನು ವರ್ತನೆಯಲ್ಲಿ ಆದರ್ಶವಾಗಿರ್ಬೇಕು ನೋಡಿ. ವರ್ತನೆ ಹೇಗಿರ್ಬೇಕು? ಆದರ್ಶ. ನಾನೀಗ ಹೇಳಿದೆ ಪಂಚಗಾಂಗ್ರಿ ಪ್ರಭು ಮತ್ತೆ ಜನನಿವಾಸ ಪ್ರಭು ಆಲ್ಮೋಸ್ಟ್ 53 years ಇಂದ ಮೂವ್ಮೆಂಟ್ ಅಲ್ಲಿ ಇದ್ದಾರೆ. ಆದ್ರೆ ಎಷ್ಟು ನಮ್ರತೆ, ಎಷ್ಟು ನಮ್ರತೆ. ಹಾಗಾಗಿ ಒಬ್ಬನನ್ನು ನೋಡಿ ನಮ್ಗೆ ಇಮಿಡಿಯೇಟ್ ಆಗ ನಮ್ಗೆ ಆಗ್ತದೆ, ಅವರೆದುರು ನಮ್ಗೆ ಭಕ್ತಿ ಏನು ಅಲ್ಲ ಅಂತ ಆಗ್ತದೆ. ಅಷ್ಟು ನಮ್ರತೆ ಹಾಗಾಗ್ತದೆ, ನಮ್ಗೆ ಕೂಡ ಇನ್ಸ್ಪೈರ್ ಆಗ್ತದೆ, ಅವರಲ್ಲಿರೋ ಸ್ವಲ್ಪ ನಮ್ರತೆ ನಮ್ಗೆ ಬರ್ಲಿ ಅಂತ ಆಗ್ತದೆ. ಇದನ್ನು ನಾವು ಬಿಡಬೇಕು. ಭಕ್ತಿಯಲ್ಲಿ ಬಿಡುವುದಂದ್ರೆ ಸೀನಿಯರ್ ಡಿವೋಟೀಸ್ ಹೂ ಆರ್ ರೋಲ್ ಮಾಡೆಲ್, ನಾವು ಅವ್ರು ನೋಡಿ ಈಗ ಈ ಸೋಲಿನ ಜಯಪದ ಗೋಸ್ವಾಮಿ ಮಹಾರಾಜ್ ಅವರು ಕ್ಷಮಿಸುವಂಥದ್ದು ಎಲ್ಲರೂ, ಎಷ್ಟು ಮಂದಿಯನ್ನು ಕ್ಷಮಿಸಿದ್ದಾರೆ. ಹಾಗಾಗಿ ಎಸ್, ನಿಮ್ಮಲ್ಲಿರುವ ಆ ಸಣ್ಣ ಗುಣ ನನಗೆ ಕೊಡಿ, ಇದನ್ನು ನಾವು ಬೇಡಬೇಕು. ಅದಕ್ಕೆ ಡಿವೋಟೀಸ್ ಅಸೋಸಿಯೇಷನ್. ಅಸೋಸಿಯೇಷನ್ ಅಂದ್ರೆ ಡಿವೋಟೀಸ್ ಅಲ್ಲಿ ಇರುವ ಗುಣಗಳು ನಮ್ಗೆ ಬೇಕು. ಡಿವೋಟೀಸ್ ಅಸೋಸಿಯೇಷನ್ ಮಾಡೋದು ಯಾಕೆ? ಆಲ್ ಗುಡ್ ಕ್ವಾಲಿಟೀಸ್ ವಿಲ್ ಮ್ಯಾನಿಫೆಸ್ಟ್ ಪ್ರಭುಪಾದ ಹೇಳುವಂಥದ್ದು ಡಿವೋಟಿ. ಸೊ ವೈಲ್ ಅಸೋಸಿಯೇಟಿಂಗ್ ವಿತ್ ಡಿವೋಟಿ, ನಾವು ಅದನ್ನು ಪ್ರೇ ಮಾಡ್ಬೇಕಂದ್ರೆ ಎಸ್, ನಿಮ್ಮಲ್ಲಿರುವ ಆ ಗುಣ ನಮ್ಗೆ ಕೊಡಿ. ಇದು ಅಸೋಸಿಯೇಷನ್. ಏಕೆಂದ್ರೆ ಎಲ್ಲಾ ಜೀವಿಗಳು ಬ್ರಹ್ಮನ್ನೇ ಉದಾಹರಣೆಯನ್ನು ಒದಗಿಸುತ್ತಾನೆ. ಎಲ್ಲಾ ಜೀವಿಗಳಿಗೂ ಬ್ರಹ್ಮನೇ ಉದಾಹರಣೆಯನ್ನು ಒದಗಿಸುತ್ತಾನೆ. ಅತ್ಯಂತ ಪುಣ್ಯಾತ್ಮನು, ಆಧ್ಯಾತ್ಮಿಕ ಔನ್ನತ್ಯ ಪಡೆದವನು ಆದ ಜೀವಿಯಾದ ಬ್ರಹ್ಮನಿಗೆ ದೇವೋತ್ತಮ ಪುರುಷನ ಅನಂತರ ಪದವಿಯನ್ನು ನೋಡಿ. ದೊಡ್ಡ ಪೋಸ್ಟ್ ಇದು. ಹೇಗೆಂದ್ರೆ ಈ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಹೋಮ್ ಮಿನಿಸ್ಟರ್, ದೊಡ್ಡ ಪೋಸ್ಟ್ ಅದು. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ಗಿಂತ ನೆಕ್ಸ್ಟ್ ಅಂತ. ಅದೇ ರೀತಿ ಬ್ರಹ್ಮನಿಗೆ ಮಾಮೂಲಿ ಪೋಸ್ಟ್ ಅಲ್ಲ, ದೇವೋತ್ತಮ ಪುರುಷನ ಅನಂತರದ ಪದವಿ. ಹಾಗಾಗಿ ಅವ ಉದಾಹರಣೆ ಆಗ್ಬೇಕು. ಈ ಶ್ಲೋಕ 31. ತೇಜಿಯಸಾಂ ಅಪಿಹಿ ಏತತ್ ನಾಸು ಶ್ಲೋಕ್ಯಂ ಜಗದ್ಗುರೋ ಯತ್ ವೃತ್ತಂ ಅನುತಿಷ್ಠನ್ ವೈ ಲೋಕಕ್ಷೇಮಾಯ ಕಲ್ಪತೆ. ಅನುವಾದ ಮತ್ತು ಬಾಬಾದ ಬೈ ಡಿವೈನ್ ಗ್ರೇಸ್ ಅಭಯ ಶರಣ ಭಕ್ತಿ ಸ್ವಾಮಿ ಶೀಲ ಪ್ರಭುಪಾದ ಜಯ. ನೀನು ಅತ್ಯಂತ ಬಲಿಷ್ಠ ಜೀವಿಯಾಗಿದ್ದರೂ ಈ ವರ್ತನೆಯು ನಿನಗೆ ಶೋಭಿಸುವುದಿಲ್ಲ, ಏಕೆಂದ್ರೆ ಸಾಮಾನ್ಯವಾಗಿ ಜನರು ಆಧ್ಯಾತ್ಮ ಪ್ರಗತಿಗಾಗಿ ನಿನ್ನ ನಡತೆಯನ್ನು ಅನುಸರಿಸುತ್ತಾರೆ. ಯದ್ಯತ್ ಆಚಾರ್ಯ ಶ್ರೇಷ್ಠ ತತ್ತತ್ ಏವತರೋ ಜನ ಸಯತ್ ಪ್ರಮಾಣಂ ಗುರುತೆ ಲೋಕಸ್ತತ್ ಅನುವರ್ತದೆ. ಲೀಡರ್ ಹೇಗೆ ಅಂದ್ರೆ, ಈಗ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಈಗ ನಾನು ಸ್ಟಾರ್ಟಿಂಗ್ ಬರುವಾಗ ನಮ್ಗೆ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಅಂದ್ರೆ ನಮ್ಗೆ ಎಲ್ಲ ಸರ್ವಿಸ್ ಕೊಡುವಂಥದ್ದು. ನನಗೆ ಸ್ಟಾರ್ಟಿಂಗ್ ಬರುವಾಗ ಬೆಳಿಗ್ಗೆ ಹೊತ್ತಲ್ಲಿ ಗುಡಿಸ್ಲಿಕ್ಕೆ, ನೆಲ ಒರೆಸ್ಲಿಕ್ಕೆ, ಮತ್ತೆ ಹಗಲು ಹೊತ್ತಲ್ಲಿ ಬುಕ್ಸ್ ಅನ್ನು ಎತ್ತಿ ಕೊಂಡೋಗಿ ಗಾಡಿಯಲ್ಲಿ ಇಡ್ಲಿಕ್ಕೆ, ಪುಸ್ತಕ ವಿತರಣೆಗೆ ಹೋಗ್ಲಿಕ್ಕೆ, ಎಂತಂದ್ರೆ ಡೌನ್ಲೋಡ್ ಮಾಡ್ಲಿಕ್ಕೆ ಗಾಡಿಯಿಂದ, ಮತ್ತೆ ಗಾಡಿಗೆ ಹಾಕ್ಲಿಕ್ಕೆ. ಈ ರೀತಿ ಅದು ಸರ್ವಿಸ್ ಆದ್ಮೇಲೆ ಬೇರೆ ಸರ್ವಿಸ್, ಈ ರೀತಿ ಎಲ್ಲ ಸರ್ವಿಸ್ ಕೊಡುವಂಥದ್ದು. ಯಾಕೆ ಎಲ್ಲ ಸರ್ವಿಸ್ ಕೊಡುವಂಥದ್ದು? ಯಾಕೆಂದ್ರೆ ಸಮಯ ಬರುವಾಗ ಕೆಲವೊಮ್ಮೆ
ಅದಕ್ಕೆ ಸರಿಯಾದ ಜನ ಇರುವುದಿಲ್ಲ, ನಾವೇ ಅದನ್ನು ಮಾಡ್ಬೇಕಂತ. ನಮಗೆ ಗೊತ್ತಿರ್ಬೇಕು ಎಲ್ಲ ಸರ್ವಿಸ್. ಇಲ್ಲ, ಎಸ್, ರೆಡಿಯಾಗಿ ನಾವು ಮಾಡ್ಬೇಕಂತ. ಯಾಕಂದ್ರೆ ಲೀಡರ್ ಈ ಶುಡ್ ಬಿ ಎಕ್ಸಾಂಪಲ್. ಯದ್ಯದ್ ಆಚರಿ ಶ್ರೇಷ್ಠ ತತ್ತತ್ ಏವತರೋ ಜನ ಸಯತ್ ಪ್ರಮಾಣಂ ಗುರುತೆ ಲೋಕಸ್ತರ್ ಅನ್ವರ್ತದೆ. ಯಾವುದು ಗೊತ್ತಿಲ್ಲ ಅಂತ ಇರಬಾರ್ದು, ಎಲ್ಲವೂ ಮಾಡ್ಲಿಕ್ಕೆ ರೆಡಿ ಇರಬೇಕು. ಹಾಗಾಗಿ ಟ್ರೈನಿಂಗ್ ಆ ರೀತಿ ಆಗ್ತದೆ ಕೃಷ್ಣ ಪ್ರಜ್ಞೆಯಲ್ಲಿ. ಯಾಕೆಂದ್ರೆ ಸಪೋಸ್ ನಾವು ಎಲ್ಲಿಯಾದ್ರೂ ಹೋದ್ರೆ ನಮ್ಗೆ ಆ ಸರ್ವಿಸಿ ಯಾರಿಲ್ಲ, ನಾವೇ ಮಾಡ್ಬೇಕು, ರೆಡಿ ಇರ್ಬೇಕು ಮಾಡ್ಲಿಕ್ಕೆ. ಹಾಗೆ ಟ್ರೈನಿಂಗ್ ಆ ರೀತಿ. ಹಾಗಾಗಿ ಇಲ್ಲಿ ಕೂಡ ಅದನ್ನ ಹೇಳುವಂತದ್ದು, ನಿನ್ನ ವರ್ತನೆ ಶೋಭಿಸುವುದಿಲ್ಲ. ಯಾಕೆಂದ್ರೆ ಸಾಮಾನ್ಯ ಜನರು ಆಧ್ಯಾತ್ಮಿಕವಾಗಿ ನಿನ್ನ ನಡೆತೆಯನ್ನು ಅನುಸರಿಸುತ್ತಾರೆ. ಹಾಗೆ ನೀನು ರೋಲ್ ಮಾಡೆಲ್ ಆಗ್ಬೇಕು. ಲೀಡರ್ ಅಂದ್ರೆ ಹಾಗೆ, ಲೀಡರ್ ಶುಡ್ ಬಿ ನೋಯಿಂಗ್ ಎವ್ರಿಥಿಂಗ್ ಅಂದೆ, ಎವ್ರಿಥಿಂಗ್, ಎಲ್ಲವೂ ಗೊತ್ತಿರ್ಬೇಕು. ಈಗ ಕುಕಿಂಗ್ ಜನ ಇಲ್ಲ, ಎಸ್, ರೆಡಿ ಇರ್ಬೇಕು ಕುಕಿಂಗ್ ಮಾಡ್ಲಿಕ್ಕೆ. ಕ್ಲೀನಿಂಗ್ ಜನ ಇಲ್ಲ, ರೆಡಿ ಇರ್ಬೇಕು. ಬುಕ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಜನ ಇಲ್ಲ, ಹೋಗ್ಲಿಕ್ಕೆ ರೆಡಿ ಇರ್ಬೇಕು. ಪ್ರೀಚಿಂಗ್ ಜನ ಇಲ್ಲ, ರೆಡಿ ಇರ್ಬೇಕು. ಯಾವ ಸರ್ವಿಸ್ ಕೂಡ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಖಾಲಿ ಇದನ್ನೇ ನಾನು ಕ್ಲಾಸೇ ಮಾಡುವುದಲ್ಲ, ಒಂದೇ ಸರ್ವಿಸ್ ಅಲ್ಲ. ಕ್ಲಾಸ್ ನನಗೆ ಲೇಟರ್ ಸಿಕ್ಕಿದ್ದು 2017 ಫಸ್ಟಿಗೆ ಸಿಗ್ಲಿಲ್ಲ ಕ್ಲಾಸ್ ಮಾಡುವಂಥದ್ದು, ತುಂಬಾ ವರ್ಷದ ನಂತರ ಸಿಕ್ಕಿದ್ದು. ಹಾಗಾಗಿ ಕ್ಲಾಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಬೇರೆ ಸರ್ವಿಸ್ ಕೂಡ ಮಾಡ್ಬೇಕು. ಎಲ್ಲ ಸರ್ವಿಸ್ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲ ಸರ್ವಿಸ್. ಮತ್ತೆ ಪಾತ್ರೆ ತೊಳೆಯುವಂಥದ್ದು, ಇದು ಎಂತಂದ್ರೆ ಇದರಲ್ಲಿ ತುಂಬಾ ಮರ್ಸಿ ಸಿಗುವಂತ ಸರ್ವಿಸ್, ಭಗವಂತನ ಪಾತ್ರೆ ತೊಳೆಯುವಂಥದ್ದು. ಆದ್ರೆ ಅದು ಕಷ್ಟ ಅಂದ್ರೆ ನಮ್ಗೆ ಪೇಷನ್ಸ್ ಇರಬೇಕು, ಮತ್ತೆ ನಮ್ರತೆ ಇರಬೇಕು. ಯಾಕೆಂದ್ರೆ ಫೆಸ್ಟಿವಲ್ ಬರುವಾಗ ದೊಡ್ಡ ದೊಡ್ಡ ಕಟಾರ ಸಿಗ್ತದೆ. ದೊಡ್ಡ ಕಟಾರ ಸಿಗುವಾಗ ಬೆಂಡ್ ಆಗುವಾಗ ಬೆನ್ನು ನೋವು ಆಗ್ತದೆ. ಕಂಟಿನ್ಯೂಸ್ ಮಾಡ್ಬೇಕು. ಸಣ್ಣ ಫಂಕ್ಷನ್ ಆದ್ರೂ ಓಕೆ, 2,000 3,000 ಜನರಿಗೆ ಅಲ್ಲಿ ಮಾಡುವಾಗ, ಅದು ಮಾಡುವಾಗ ನಿಜವಾಗಿ ಬೆಂಡ್ ಆಗ್ತದೆ. ಹಾಗಾಗಿ ಸರ್ವಿಸ್ ಅಂದ್ರೆ ಎಲ್ಲ ಸರ್ವಿಸ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕಂತ. ಯಾಕೆಂದ್ರೆ ಲೀಡರ್ ಅಂದ್ರೆ ಅವನನ್ನು ನೋಡಿ, ಹೇಗೆಂದ್ರೆ ಇದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಇದು 2013 ನಿಟ್ಟೆ ಕಾಲೇಜಿಂದ ಒಂದು 200 ಹುಡುಗರು ಬಂದಿದ್ರು. ಹಾಗಾಗಿ ಪ್ರೆಸಿಡೆಂಟ್ ಅವರಿಗೆ ಕೆಲಸ ಕೊಟ್ಟಿದ್ರು. ಕೆಲಸ ಕೊಟ್ಟು ಯಾರು ಏನು ಮುಟ್ಲಿಲ್ಲ. ಮತ್ತೆ ನಾನು ಹೋದೆ, ನಾನು ಕರೆದೆ ಅವರನ್ನು. ಕರೆದು ನಾನು ಹೋಗಿ ಅದನ್ನು ನಾನು ಮಾಡಿದೆ. ಎಲ್ಲರನ್ನು ಬರ್ಲಿಕ್ಕೆ ಹೇಳಿದೆ. ನನ್ನೊಟ್ಟಿಗೆ ಎಲ್ಲರೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಾವು ಮಾಡಿದ್ರೆ ಅವರು ಮಾಡ್ತಾರೆ, ಎಲ್ಲರೂ ಮಾಡುದಿಲ್ಲ. ಅವರು ಖಾಲಿ ಹೇಳಿದ್ರೆ ನಾವು ಹೇಳುವಾಗ ಸ್ವಲ್ಪ ಮಾಡ್ತಾರೆ, ಮತ್ತೆ ಆಚೆ ಈಚೆ ನೋಡ್ತಾರೆ. ನಾವು ಕೂಡ ಮಾಡ್ತಾ ಇರ್ಬೇಕು. ಹಾಗಾಗಿ ಅವರು ಮಾಡ್ತಾ ಇದ್ದಾರೆ, ನಾವು ಕೂಡ ಮಾಡುವ, ಈ ರೀತಿ ಮಾಡ್ತಾರೆ. ಹಾಗಾಗಿ ಎಕ್ಸಾಂಪಲ್ ಮಾಡಿ ತೋರಿಸ್ಬೇಕು. ಕೃಷ್ಣ ಪ್ರಜ್ಞೆ ಅಂದ್ರೆ ಅದೇ. ಇಲ್ಲಿ ಅದನ್ನೇ ಹೇಳುವಂತದ್ದು, ನೀನು ನಿನ್ನೊಂದು ಜನರೆಲ್ಲ ಅನುಸರಿಸ್ತಾರೆ, ಹಾಗಾಗಿ ನೀನು ಈ ರೀತಿ ಮಾಡಬಾರ್ದು. ಭಾವಾರ್ಥ ನೋಡುವ. ಅತ್ಯುನ್ನತ ಬಲಿಷ್ಠ ಜೀವಿಯು ಅವನ ಇಚ್ಛೆಯಂತೆ ಏನನ್ನಾದರೂ ಹೇಗಾದರೂ ಮಾಡಬಹುದು, ಮತ್ತು ಅಂತ ಕ್ರಿಯೆಗಳು ಅವನನ್ನು ಯಾವ ರೀತಿಯಲ್ಲೂ ಬಾಧಿಸಿದೆ ಎನ್ನಲಾಗುತ್ತದೆ. ಬಲಿಷ್ಠ ಜೀವಿ ಏನು ಬೇಕಾದ್ರೂ ಮಾಡಬಹುದಂದ್ರೆ ಬಾಧಿಸುವುದಿಲ್ಲ. ಉದಾಹರಣೆಗೆ ಬ್ರಹ್ಮಾಂಡದಲ್ಲಿ ಅತಿ ಬಲಿಷ್ಠವಾಗಿ ಉರಿಯುತ್ತಿರುವ ಸೂರ್ಯ ಯಾವ ಸ್ಥಳದ ನೀರನ್ನು ಆವಿಯಾಗಿಸಬಲ್ಲ. ನೋಡಿ, ಸೂರ್ಯನಿಗೆ ಯಾವ ನೀರನ್ನು ಕೂಡ ಮಾಡಬಹುದು. ಎಸ್, ಇವಾಪರೇಟ್ ಮಾಡಬಹುದು ಯಾವುದನ್ನು ಕೂಡ. ಹಾಗಿದ್ದರೂ ಪ್ರಬಲನಂತೆ ಇರುತ್ತಾನೆ. ಅವ ಯಾವಾಗಲೂ ಅದು ಹಾವಿ ಮಾಡಿದ್ರು ಕೂಡ ಅವ ಪ್ರಬಲನೇ. ಕಿಂಗ್ ಈಸ್ ಆಲ್ವೇಸ್ ಕಿಂಗ್. ಸೂರ್ಯನು ಕೊಳಚೆಯ ಸ್ಥಳಗಳಿಂದ ನೀರನ್ನು ಆವಿಯಾಗಿಸುತ್ತಾನೆ. ಹೇಗೆಂದ್ರೆ ಗಲೀಜಿ ಅಲ್ಲಿ ಕೂಡ ಅವ ಇವಾಪರೇಟ್ ಮಾಡ್ತಾನೆ. ಆದರೂ ಕೊಳೆಯ ಗುಣದಿಂದ ಕಲುಷಿತನಾಗುವುದಿಲ್ಲ. ಹೇಗೆಂದ್ರೆ ಈಗ ಸೂರ್ಯನ ಕಿರಣ, ಈಗ ಬೆಳಿಗಿನ ಹೊತ್ತು, ಈಗ ನೀವು ಇಲ್ಲಿ ಮಂಗಳೂರಲ್ಲಿ ಈ ಜನರಲ್ ಟಾಯ್ಲೆಟ್ ಉಂಟು, ಅದು ಸ್ಟಿಂಕ್ ಆಗ್ತಾ ಇರ್ತದೆ. ಅಲ್ಲಿ ಹತ್ತಿರ ಟಾಯ್ಲೆಟ್ ಪಕ್ಕದಲ್ಲಿ ಎಲ್ಲರೂ ಅಲ್ಲಿ ಹೊರಗೆ ಮೂತ್ರ ಮಾಡ್ತಾರೆ, ಒಳಗೆ ಮಾಡುವುದಿಲ್ಲ. ಅಂದ್ರೆ ಈ ರಾತ್ರಿ ಹೊತ್ತು ಈಗ ಒಂದು 10:30 11 ಗಂಟೆಗೆ ಬಿಸಿಲು ಬರ್ತದೆ. ಬಿಸಿಲು ಬರುವಾಗ ಫುಲ್ ಅದು, ಈಗ ಒಂದು 9 ಗಂಟೆಗೆ ಹೋದ್ರೆ ಸ್ಮೆಲ್ ಬರ್ತದೆ, ಮತ್ತೆ ಸ್ಮೆಲ್ ಬರುವುದಿಲ್ಲ. ಹೇಗೆಂದ್ರೆ ಸೂರ್ಯನ ಕಿರಣಕ್ಕೆ ಅದು ಡ್ರೈ ಆಗ್ತದೆ. ಈಗ ಸೂರ್ಯನ ಕಿರಣದಿಂದ ಡ್ರೈ ಆಯಿತು, ಆದ್ರೆ ಸೂರ್ಯನಿಗೆ ಅದು ಎಫೆಕ್ಟ್ ಆಗುವುದಿಲ್ಲ. ಹಾಗೆ ಸೂರ್ಯನು ಕೊಳಚೆಯ ಸ್ಥಳಗಳಿಂದ ನೀರನ್ನು ಆವಿಯಾಗಿಸುತ್ತಾನೆ, ಆದರೂ ಕೊಳೆಯ ಗುಣದಿಂದ ಕಲುಷಿತನಾಗುವುದಿಲ್ಲ. ಅದರಂತೆ
ಎಲ್ಲಾ ಸ್ಥಿತಿಗಳಲ್ಲೂ ಬ್ರಹ್ಮನು ನಿರ್ದಿಷ್ಟನಾಗಿ ಉಳಿಯುತ್ತಾನೆ. ಬ್ರಹ್ಮನು ಎಲ್ಲಾ ಜೀವಿಗಳ ಗುರುವಾಗಿದ್ದಾನೆ. ಅವನ ಗುಣ ಮತ್ತು ನಡತೆಗಳು ಎಷ್ಟು ಪ್ರಾಯವಾಗಿರಬೇಕೆಂದ್ರೆ ಜನರು ಆ ಮಹೋನ್ನತ ನಡತೆಯನ್ನು ಅನುಸರಿಸುವರು. ನೋಡಿ, ಬ್ರಹ್ಮ ಶುಡ್ ಬಿ ರೋಲ್ ಮಾಡೆಲ್. ಯಾಕೆಂದ್ರೆ ಜನರಲ್ಲಿ ಅವನನ್ನು ಅನುಸರಿಸ್ತಾರೆ ಮತ್ತು ಅತ್ಯುನ್ನತ ಆಧ್ಯಾತ್ಮ ಲಾಭವನ್ನು ಪಡೆಯುವರು. ಆದ್ರಿಂದ ಅವನು ಹಾಗೆ ವರ್ತಿಸಬಾರದಿತ್ತು, ಹಾಗೆ ಆ ರೀತಿ ಅವನು ಮಾಡಬಾರದಿತ್ತು ಬ್ರಹ್ಮ. ಶ್ಲೋಕ 32. ಹರೇ ಕೃಷ್ಣ. ತಸ್ಮೈ ನಮಃ ಭಗವತೆ ಯಾಹಿದಂ ಸ್ವೇನ ರೋಚಿಸ ಆತ್ಮಸ್ಥಂ ವ್ಯಂಜಯಾಮಾಸ ಸಹ ಧರ್ಮಂ ಪಾತುಂ ಅರ್ಹತಿ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯಚರಣ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಜಯ. ದೇವೋತ್ತಮ ಪುರುಷನಿಗೆ ನಾವು ನಮ್ಮ ಗೌರವಪೂರ್ಣ ನಮಸ್ಕಾರ ಅರ್ಪಿಸೋಣ. ಅವನು ತನ್ನಲ್ಲಿಯೇ ಸನ್ನಿವೇಶಿತನಾಗಿ ಸ್ವಯಂ ಪ್ರಕಾಶದಿಂದ ಈ ವಿಶ್ವವನ್ನು ವ್ಯಕ್ತ ಮಾಡಿದ್ದಾನೆ. ಸರ್ವರ ಶುಭಕ್ಕಾಗಿ ಅವನು ಧರ್ಮವನ್ನು ಕೂಡ ರಕ್ಷಿಸಲು. ಹಾಗಾಗಿ ಎಲ್ಲ ಮಕ್ಕಳು ಎಂತ ಮಾಡ್ತಿದ್ದಾರೆ, ನಾವು ಸರಿಯಾದ ಜನ ಅಲ್ಲ ಬ್ರಹ್ಮನನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ. ಯಾರು? ಭಗವಂತ. ನಾವು ಭಗವಂತನಿಗೆ, ದೇವೋತ್ತಮ ಪುರುಷನಿಗೆ ಗೌರವ ನಮಸ್ಕಾರ ಅರ್ಪಿಸೋಣ. ಹಾಗಾಗಿ ಅವ ನೋಡ್ಲಿ, ಇದು ಸರಿಯಾದ ನೆಲೆ. ಈಗ ಹೇಗಂದ್ರೆ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನೋಡಿ, ನಮ್ಗೆಲ್ಲ ಅಪ್ಲೈ ಆಗುವಂಥದ್ದು. ಇದನ್ನು ಬೇಕಿದ್ರೆ ಬರ್ತಕೊಳ್ಳಿ. ಈಗ ನಾನು ಎಂತ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ಅದನ್ನು. ಎಸ್, ಒಮ್ಮೆ ಎಂತ ಆಗ್ತದೆ ಅಂದ್ರೆ, ನಾನು ಒಬ್ಬನನ್ನು ನಿಂದಿಸ್ತೇನೆ. ನೀನು ಹೀಗೆ ಮಾಡಿದ್ದು, ಹೀಗೆ ಮಾಡಿದ್ದು, ಹೀಗೆ ಮಾಡಿದ್ದು, ಹೀಗೆ ಮಾಡಿದ್ದು, ಹೀಗೆ ಮಾಡಿದ್ದು, ಹೀಗೆ ಮಾಡಿದ್ದು, ಹೀಗೆ ಮಾಡಿದ್ದು. ಅವನ್ನ ನಾನು ಕ್ರಿಟಿಸೈಸ್ ಮಾಡ್ತೇನೆ. ಅವ ಹೋಗಿ 10 ಜನ ಹತ್ರ ಹೇಳ್ತಾನೆ, ನಾನು ಮಾಡ್ಲೇ ಇಲ್ಲ ಮಾರೆ, ನನ್ಗೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಮಾಡ್ಲೇ ಇಲ್ಲ. ಇದು ತಪ್ಪಂತೆ. ಆ ರೀತಿ ಮಾಡಬಾರ್ದು. ಸಪೋಸ್ ಅವ ಮಾಡೋದಿದ್ರು ಕೂಡ ಆ ರೀತಿ ಮಾಡ್ಲಿಕ್ಕಿಲ್ಲ. ಅವೆಂತ ಮಾಡ್ಬೇಕು, ಸೀದಾ ಟೆಂಪಲ್ ಪ್ರೆಸಿಡೆಂಟ್ ಹತ್ರ ಹೋಗ್ಬೇಕು. ಅವ ಹೀಗೆ ಹೇಳ್ತಾ ಇದ್ದಾನೆ, ನಾನು ಮಾಡಲಿಲ್ಲ, ನಿಮ್ಗೆ ನಾನು ಮಾಡಿದ್ದೇನೆ ಅಂತ ಭಾವಿಸಿದ್ರೆ ನನಗೆ ಪನಿಷ್ಮೆಂಟ್ ಕೊಡಿ. ಇದು ಎಟಿಕೇಟ್. ಯಾಕೆಂದ್ರೆ ಇದು ನಮ್ಮ ಟೆಸ್ಟಿಂಗ್ ಪೀರಿಯಡ್ ಭಕ್ತಿಯಲ್ಲಿ. ಯಾಕೆಂದ್ರೆ ಪರಮಾತ್ಮ ಒಳಗೆ ಇದ್ದಾನೆ. ಪರಮಾತ್ಮನಿಗೆ ಗೊತ್ತು ನೀವು ಮಾಡ್ಲಿಲ್ಲ ಅಂತ. ಪರಮಾತ್ಮ ನೋಡ್ತಾ ಇದ್ದಾನೆ ನೀವೆಂತ ಮಾಡ್ತಾನೆ ಅಂತ. ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾನ. ಹಾಗೆ ಇಲ್ಲಿ ಬ್ರಹ್ಮನ ಮಕ್ಕಳು, ಇದು ಸರಿಯಾದ ಪ್ರೊಸೆಸ್. ನಾವು ಬ್ರಹ್ಮನಿಯನ್ನು ಕ್ರಿಟಿಸೈಸ್ ಮಾಡುವ ನಮ್ಗೆ ರೈಟ್ಸ್ ಇಲ್ಲ. ಎಂತಾದ್ರೂ ಪನಿಷ್ಮೆಂಟ್ ಕೊಡುದಿದ್ರೆ ದೇವೋತ್ತಮ ಪರಮಪುರುಷ ಕೊಡ್ಲಿ. ನೋಡಿ, ಇದು ಸರಿಯಾದ ನೆಲೆ. ಹೆಸಿಗೆ ಭಾವಾರ್ಥ ನೋಡುವ. ಭಾವಾರ್ಥ: ಲೈಂಗಿಕ ಸಂಭೋಗದ ಅತ್ಯಾಶಯವು ಎಷ್ಟು ಬಲಿಷ್ಠವಾದುದು ಅಂದರೆ, ಮರೀಚಿ ಅಂತ ಅವನ ಶ್ರೇಷ್ಠ ಪುತ್ರರು ಬೇಡಿಕೊಂಡಾಗಲೂ ಕೂಡ ಬ್ರಹ್ಮನು ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲವೆಂದು ತೋರುತ್ತದೆ. ಆದರೆ ಬ್ರಹ್ಮನ ವಿವೇಕಕ್ಕಾಗಿ ಆ ಶ್ರೇಷ್ಠ ಪುತ್ರರು ಪರಂಪ್ರಭುವನ್ನು ಪ್ರಾರ್ಥಿಸತೊಡಗಿದರು. ಹಾಗಾಗಿ ಇದು ಸರಿಯಾದ ಪ್ರೊಸೆಸ್. ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಹೂ ಆರ್ ಯು ಟು ಜಡ್ಜ್ ಅದರ್ಸ್? ನಾವು ಯಾರು ಜಡ್ಜ್ ಮಾಡ್ಲಿಕ್ಕೆ? ಸೀನಿಯರ್ ಡಿವೋಟಿ ಇದ್ದಾರೆ, ಅವ್ರು ಜಡ್ಜ್ ಮಾಡ್ತಾರೆ. ನೀನು ಯಾರು? ಪ್ರಭುಪಾದ ತುಂಬಾ ಸತಿ ಹೇಳಿದ್ದಾರೆ, ಅವನ ಗುರು ಇದ್ದಾರೆ, ಅವನ ಸೀನಿಯರ್ ಡಿವೋಟಿ ಇದ್ದಾರೆ, ನೀನು ಯಾರು ಜಡ್ಜ್ ಮಾಡ್ಲಿಕ್ಕೆ? ಹಾಗಾಗಿ ನಾವು ಇದನ್ನು ಫಾಲೋ ಮಾಡಬೇಕು. ಈಗ ಸೀನಿಯರ್ ಡಿವೋಟಿ ಆದ್ರೆ ಹೇಳ್ಬೋದು ಜೂನಿಯರಿಗೆ, ಆದ್ರೆ ಜೂನಿಯರ್ ಸೀನಿಯರ್ ಡಿವೋಟಿಗೆ ಹೇಳಲಿಕ್ಕಿಲ್ಲ. ಹಾಗಾಗಿ ಪ್ರಾರ್ಥಿಸುವ ಇವರೆಂತ ಮಾಡಿದರು? ಪ್ರಾರ್ಥಿಸತೊಡಗಿದರು. ಪರಮಪ್ರಭುವಿನ ಅನುಗ್ರಹದಿಂದ ಮಾತ್ರ ಭೌತಿಕ ಕಾಮ ಇಚ್ಛೆಗಳ ಸೆಳೆತದಿಂದ ರಕ್ಷಿತನಾಗಬಹುದು. ಹಾಗಾಗಿ ಇದರಿಂದ ನಾವು ರಕ್ಷಿತ ಆಗಬೇಕಿದ್ರೆ ಕಾಮ ಇಚ್ಛೆಯಿಂದ ಭಗವಂತ ಮಾತ್ರ ಇದನ್ನು, ಭಗವಂತನಿಗೆ ಸರೆಂಡರ್ ಆದ್ರೆ ಮಾತ್ರ ನಮಗೆ ಆಗ್ಬಹುದು, ಇಲ್ಲದೆ ಆಗುವುದಿಲ್ಲ. ಸದಾ ಅವನ ಭಕ್ತಿ ಸೇವೆಯಲ್ಲಿ ನಿರತರಾದ ಭಕ್ತರಿಗೆ ಭಗವಂತ ರಕ್ಷಣೆ ನೀಡುತ್ತಾನೆ. ಭಕ್ತ ಕೃಷ್ಣ ರಕ್ಷಣೆ ನೀಡುತ್ತಾನೆ ಯಾರಿಗೆ? ಭಕ್ತರನ್ನು ಬಿಟ್ಟು ಹಾಕುವುದಿಲ್ಲ. ಅವನ ಅವಾಜ ಅನುಗ್ರಹದಿಂದ ಭಕ್ತನೊಬ್ಬನ ಆಕಸ್ಮಿಕ ಪತನವನ್ನು ಕ್ಷಮಿಸುತ್ತಾನೆ. ಕೃಷ್ಣ ಕ್ಷಮಿಸ್ತಾನೆ ಅಂತೆ. ಯಾರಾದ್ರೂ ಭಗವಂತನಿಗೆ ಭಕ್ತಿ ಸೇವೆ ಮಾಡಿದ್ರೆ ಭಗವಂತ ಕ್ಷಮಿಸ್ತಾನೆ. ಆದ್ರಿಂದ ಮರೀಚಿ ಅಂತ ಮುನಿಗಳು ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆ ಫಲಪ್ರದವಾಯಿತು. ಹಾಗಾಗಿ ಅವರು ಭಗವಂತನ ಪ್ರಾರ್ಥನೆ ಮಾಡಿದರು. ಇದು ಸರಿಯಾದ ಪ್ರೊಸೆಸ್. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆದಲ್ಲಿ ಕೇಳ್ಬೋದು? ಓಕೆ, ಸಾರಿ.
ಓಕೆ, ಹೇಳ್ತೇನೆ ಮಾತಾಜಿ. ಎಸ್ ಓಕೆ, ನೆನಪಾಯ್ತು. ಓಕೆ. ಎಸ್, ನೋಡಿ, ಏಪ್ರಿಲ್ 22ಗೆ ರಥಯಾತ್ರ, ಏಪ್ರಿಲ್ 23ಗೆ ಟೆಂಪಲ್ ಓಪನಿಂಗ್. ಹಾಗಾಗಿ ದಯವಿಟ್ಟು ಎಲ್ಲರೂ ಬರಬೇಕು. ಹೊಸ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೇವೆ. ಇಷ್ಟು ತನಕ ನಾವು ರೆಂಟೆಡ್ ಪ್ರಿಮೈಸಸ್ ಅಲ್ಲಿ ಇದ್ದದ್ದು. ಕೃಷ್ಣನ ಕೃಪೆಯಿಂದ ನಾವೀಗ ನಮ್ಮ ಸ್ವಂತ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ಅದು ಅಕ್ಷಯ ತೃತೀಯ ಏಪ್ರಿಲ್ 23, ಅದು ಸಂಡೇ ಬೀಳ್ತದೆ. ಮತ್ತೆ ಸ್ಯಾಟರ್ಡೆ ರಥಯಾತ್ರ ಸಂಜೆ. ಹಾಗಾಗಿ ಎಲ್ಲರೂ ಬನ್ನಿ, ಬಂದು ಎಂತ ಹೇಳುವಂಥದ್ದು ಚಂದ ಈ ಯಾವುದು ನಮ್ಮ ಟೆಂಪಲ್ ಓಪನಿಂಗ್ ಮತ್ತೆ ರಥಯಾತ್ರೆಯನ್ನು ನೀವು ಚಂದದ ಎಂತ ಹೇಳುವಂಥದ್ದು ಅದರಲ್ಲಿ ಭಾಗಿಯಾಗಿ, ಫೆಸ್ಟಿವಲ್ ಅಲ್ಲಿ ಭಾಗಿಯಾಗಿ, ಮತ್ತೆ ಭಗವಂತನ ಕೃಪೆಗೆ ನೀವು ಪಾತ್ರರಾಗಿ ಎಲ್ಲರೂ ಬನ್ನಿ. ಯಾಕೆಂದ್ರೆ ರಾಧಾ ಗೋವಿಂದ್ ಕರುಣಿತಾಯ್ ಇದು ನಮ್ದು ಮಾತ್ರ ಡ್ಯೂಟೀಸ್ ಅಲ್ಲ, ಎಲ್ಲರದು ಡ್ಯೂಟೀಸ್. ಹಾಗಾಗಿ ನೀವೆಲ್ಲರೂ ಬರಬೇಕು, ಬಂದು ಎಂತ ಹೇಳುವಂಥದ್ದು ಭಕ್ತರೊಟ್ಟಿಗೆ ಅಸೋಸಿಯೇಟ್ ಆಗಬೇಕು. ಒಳ್ಳೆ ಒಂದು ಅವಕಾಶ. ರಥಯಾತ್ರೆ ಅಂದ್ರೆ ನಾವು ಸುರತ್ಕಲ್ಲಿಂದ ಸ್ಟಾರ್ಟ್ ಮಾಡಿ ಸುರತ್ಕಲ್ಲಿಂದ ಆಲ್ಮೋಸ್ಟ್ ನಮ್ಮ ಟೆಂಪಲ್ ತನಕ ಹೋಗುವಂತಹದ್ದು. ಹಾಗೆ ರಥಯಾತ್ರೆ ಉಂಟು, ಮತ್ತೆ ನೆಕ್ಸ್ಟ್ ಡೇ ಟೆಂಪಲ್ ಓಪನಿಂಗ್ ಉಂಟು. ಮಂಡೇ ನೀವು ರಿಟರ್ನ್ ಹೋಗ್ಬೋದು. ಫ್ರೈಡೇ ಬನ್ನಿ, ಫ್ರೈಡೇ ಬಂದು ಸ್ಯಾಟರ್ಡೆ, ಯಾಕೆಂದ್ರೆ ಸ್ಯಾಟರ್ಡೆ ಸಂಡೇ ಹೆಚ್ಚಿನವರಿಗೆ ರಜೆ. ಹಾಗಾಗಿ ಎಲ್ಲರೂ ಪ್ರಯತ್ನ ಮಾಡಿ. 22nd 23rd ಓಪನಿಂಗ್, 22nd ರಥಯಾತ್ರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಉಂಟಾ? ಎಸ್, ರೂಮ್ದೆಲ್ಲ ಲಿಂಕ್ಸ್ ಎಲ್ಲ ಕಳಿಸ್ತೇನೆ. ಓಕೆ, ರೂಮ್ ಇದು 3 ಕ್ಯಾಟಗರಿ ಉಂಟು. ಒಂದು 4,000 ನಾನ್ AC, 6,000 AC, ಮತ್ತೆ 9,000 ಬೀಚ್ ರೆಸಾರ್ಟ್. ಬೀಚ್ ರೆಸಾರ್ಟ್ ಅಂದ್ರೆ ಬೀಚ್ ಪಕ್ಕದಲ್ಲೇ 50 ಮೀಟರ್ಸ್ ಪಕ್ಕದಲ್ಲಿ. ಕೆಲವರಿಗೆ ಬೀಚ್ ರೆಸಾರ್ಟ್ ತುಂಬಾ ಕಾಸ್ಟ್ಲಿ. ಇದು 3 ದಿವಸದ, ಅಂದ್ರೆ ನೀವು ಫ್ರೈಡೇ ಬಂದ್ರೆ ಮಂಡೇ ವೆಕೇಟ್ ಮಾಡುವಂಥದ್ದು. ಮಂಡೇ ಒಂದು 11 o'clock. ಮತ್ತೆ ನಿಮಗೆ ಎಕ್ಸ್ಟೆಂಡ್ ಮಾಡಬೇಕಿದ್ರೆ ನೀವು ಇದರಲ್ಲಿ ಯಾವುದು 4,000 ಅಲ್ಲಿ ಅದು 3 days, ಅದು 1,500 ಎಕ್ಸ್ಟ್ರಾ ಕೊಟ್ಟರೆ ಆಯಿತು. ಇದರಲ್ಲಿ 2,000 ಎಕ್ಸ್ಟ್ರಾ ಕೊಡ್ಬೋದು ಎಕ್ಸ್ಟೆಂಡ್ ಮಾಡೋದಿದ್ರೆ. ಇದರಲ್ಲಿ 3,000 ಎಕ್ಸ್ಟ್ರಾ ಕೊಡ್ಲಿಕ್ಕೆ. ಮತ್ತೆ ಇದರಲ್ಲಿ ಅಂತಂದ್ರೆ ಫುಡ್ಡಿಗೆ ಚಾರ್ಜ್ ಮಾಡೋದಿಲ್ಲ, ಫುಡ್ ಫ್ರೀ, ಖಾಲಿ ಟ್ರಾವೆಲ್ ಮತ್ತೆ ರೂಮ್ ಇರೋದು ರೆಂಟ್. ಎಸ್, ಶಕುಂತಲಾ ನಾಯ್ಕ್ ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಯಾವ ತಿಂಗಳು? ತಿಂಗಳು ಯಾವುದು? ಯಾವ ತಿಂಗಳಲ್ಲಿ ಪ್ರಭುಜಿ? ಏಪ್ರಿಲ್ ನೆಕ್ಸ್ಟ್ ಮಂತ್. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಬರುವ ತಿಂಗಳು ಏಪ್ರಿಲ್. ಎಸ್, ಹರೇ ಕೃಷ್ಣ. ಓಕೆ, ಅಟೆಂಡೆನ್ಸ್ ಮಾಡುವ. ಓಕೆ, 12 ತನಕ ಆಗಿದೆ, 13th ಮಾಡ್ಬೋದು. ಎಸ್, ಅಭಿನವ್, ಒಂದು ನಿಮಿಷ.